ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂಥ ದ್ವಾರಕನಾಥ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ನೀಡ್ತಾರೆ. ಏನು ನಾವು ನೋಡೋದಾದ್ರೆ ಅವರು ಹೇಳೋ ಹೇಳಿಕೆಯ ಪ್ರಕಾರ ಬುದ್ಧನಿಗೆ 2600 ವರ್ಷಗಳ ಒಂದು ನಾವು ಪುರಾತನ ಕಾಲದಿಂದ ಒಂದು ನಮಗೆ ಮಾಹಿತಿ ಸಿಗ್ತದೆ, ಸುದ್ದಿ ಸಿಗ್ತದೆ. ಜೊತೆಗೆ ನಾವು ಕ್ರಿಸ್ತನ ಬಗ್ಗೆ ನೋಡಿದ್ರೆ 1600 ವರ್ಷದ ಒಂದು ನಮಗೆ ಮಾಹಿತಿ ಸಿಗ್ತದೆ. ಮೊಹಮ್ಮದ್ ಪೈಗಂಬರ್ ಕೂಡ 600 ವರ್ಷಗಳ ಹಿಂದಿನ ಒಂದು ಮಾಹಿತಿ ಕೂಡ ಸಿಗ್ತದೆ. ಆದರೆ ಶ್ರೀರಾಮನ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ನಮಗೆ ಲಭ್ಯವಾಗ್ತಿಲ್ಲ. ಹಾಗಾಗಿ ಅವರ ಹೆಸರನ್ನು ನಾನು ತಗೊಳ್ತಾ ಇಲ್ವಂತ ಒಂದು ಹೇಳಿಕೆಯನ್ನು ನೀಡ್ತಾರೆ. ಇದು ಕೂಡ ವಿವಾದಕ್ಕೆ ಕಾರಣವಾಗ್ತದೆ. ಇದೇ ನಿಟ್ಟಿನಲ್ಲಿ ಬಂಟ್ವಾಳದಲ್ಲೂ ಕೂಡ ಒಬ್ಬರು ಅವರಿಗೆ ಬಂಟ್ವಾಳ ಠಾಣೆಯಲ್ಲಿ ಹಿಂದೂಗಳ ಬಗ್ಗೆ ರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎನ್ನುವ ಬಗ್ಗೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸುತ್ತಾರೆ. ನಿನ್ನೆ ಮತ್ತೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ದಾರೆ ಮಂಗಳೂರಿನಲ್ಲಿ. ತಾವು ಗಮನಿಸಿದ್ರೆ ಪತ್ರಿಕೆಗಳಲ್ಲಿ ಏನು ಹೇಳ್ತೀರಿ? ಪದೇ ಪದೇ ಈ ಥರದ ಅಭಿಪ್ರಾಯಗಳು ಮಾಡ್ತಾ ಇದ್ದಾರೆ. ಕರುಣಾನಿಧಿ ಮಾತಾಡಿದ್ದಾರೆ. ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ. ಜನರಿಗೆ ವಿಶ್ವಾಸ ಇದೆ, ರಾಮನ ಬಗ್ಗೆ ನಂಬಿಕೆ ಇದೆ. ಆ ನಂಬಿಕೆಯನ್ನು ಅಲುಗಾಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಫಲವಾಗಲಿಲ್ಲ. ಸರ್, ದ್ವಾರಕನಾಥ್ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ ಸರ್? ದ್ವಾರಕನಾಥ್ ಅವರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು, ಹಾಗೆಯೇ ಚಿಂತಕರು ಕೂಡ. ಅವರು ಪ್ರತಿಭಾನ್ವಿತರು. ಹಾಗೆ ಅವರ ಮಾತಿನ ಬಗ್ಗೆ ಸ್ವಲ್ಪ ವಿವಾದ ಉಂಟಾಗಿದೆ. ಇದಂದರೆ ಈ ವಿಚಾರ ಸಂಕಿರಣದಲ್ಲಿ ಅವರು ಮಾಡಿರುವಂತಹ ಒಂದು ಭಾಷಣದ ಅಂಶ. ಓಕೆ ಸರ್, ಓಕೆ. ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಉಡುಪಿಯ ನಮ್ಮ ಮಾಧ್ಯಮ ಪ್ರತಿನಿಧಿ ಅಂತ ಸಂತೋಷ್ ಅವರಿದ್ದಾರೆ. ಹೇಳಿ ಸಂತೋಷ್ ಅವರೇ. ದ್ವಾರಕನಾಥ್ ಅವರು ಮಂಗಳೂರಿನಲ್ಲಿ ಶ್ರೀರಾಮನ ಬಗ್ಗೆ ಒಂದು ಅವಹೇಳನವಾಗಿ ಮಾತನಾಡಿದ್ದಾರೆ ಮತ್ತು ಅವರ ಒಂದು ಶ್ರೀರಾಮನ ಅಸ್ತಿತ್ವನೇ ಇಲ್ಲ ಎನ್ನುವಂಥದ್ದು ಬಗ್ಗೆ ಕೂಡ ಒಂದು ಮಾತನಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೇಜಾವರ ಸ್ವಾಮಿಗಳು ಪ್ರತಿಕ್ರಿಯೆಯನ್ನ ಕೂಡ ನೀಡಿರುವಂಥದ್ದು. ಶ್ರೀರಾಮನ ಅಸ್ತಿತ್ವ ಪ್ರಶ್ನಿಸಿದ ದ್ವಾರಕನಾಥ್ಗೆ ಈ ಬಗ್ಗೆ ಪೇಜಾವರ ಸ್ವಾಮಿಗಳು ಸಂಕೇತವನ್ನು ಕೂಡ ನೀಡಿದ್ದಾರೆ. ಜನರಿಗೆ ರಾಮನ ಬಗ್ಗೆ ನಂಬಿಕೆ ಇದೆ ಮತ್ತು ಜನರ ನಂಬಿಕೆ ಇದೆ, ಅದನ್ನ ಅಲುಗಾಡಿಸಲಿಕ್ಕೆ ದ್ವಾರಕನಾಥ್ ಅವರಿಗೆ ಆಗೋದಿಲ್ಲ. ಅನ್ಯ ಧರ್ಮೀಯರು ಏನಿದ್ದಾರೆ ಅದರ ಬಗ್ಗೆ ಹೀಗೆ ಮಾತಾಡ್ತಾರಾ ಎನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಮಾಡಿದ್ದಾರೆ. ಜನರ ನಂಬಿಕೆಗಳನ್ನ ಅರ್ಥ ಮಾಡಿಕೊಳ್ಳಿ ಮತ್ತು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬಾರ್ದು ಎನ್ನುವಂಥದ್ದುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ದ್ವಾರಕನಾಥ್ಗೆ ತೇಜಸ್ವಿಗಳು ಒಂದು ತಿರುಗೇಟನ್ನ ನೀಡಿದಂಥದ್ದು. ಒಟ್ಟಾರೆ ರಾಮನ ಬಗ್ಗೆ ಅಸ್ತಿತ್ವದ ಬಗ್ಗೆ ಮಂಗಳೂರಿನಲ್ಲಿ ದ್ವಾರಕನಾಥ್ ಚಿಂತಕ ದ್ವಾರಕನಾಥ್ ಮಾತನಾಡಿರೋದಕ್ಕೆ ಒಂದು ತೇಜವರ್ತಿಗಳು ತಿರುಗೇಟ್ ನೀಡಿರುವುದು. ಈ ಬಗ್ಗೆ ಸಾಕಷ್ಟು ವಿರೋಧ ಕೂಡ ದ್ವಾರಕನಾಥ್ ಅವರಿಗೆ ಎದುರಿಸಬೇಕಾಗಿದ್ದಂಥದ್ದು. ಒಟ್ಟಾರೆಯಾಗಿ ತೇಜವರ್ತಿಗಳು ಈ ಒಂದು ಹೇಳಿಕೆಯನ್ನ ಉಡುಪಿಯಲ್ಲಿ ಖಂಡಿಸಿದ್ದಾರೆ. ಪೇಜಾವರ ಶ್ರೀಗಳ ಹೇಳಿಕೆಯ ಪ್ರಮುಖ ಅಂಶಗಳು ಏನು ಸಂತೋಷ್ ಅವರೇ? ಹೌದು, ಅದೇ ಹೇಳಿದೆ. ಅದು ಈಗ ಪೇಜಾವರ್ತಿಗಳು ಹೇಳಿಕೆ ನೀಡಬೇಕು ಅಂತ ಹೇಳಿದ್ರೆ, ಬೇರೆ ಧರ್ಮದ ನೀವು ಅಸ್ತಿತ್ವದ ಬಗ್ಗೆ ಮಾತನಾಡ್ತೀರಾ ಎನ್ನುವ ಒಂದು ತಿರುಗೇಟು ನೀಡಿರುವಂಥದ್ದು. ಬರೇ ರಾಮನ ಬಗ್ಗೆ ಅಸ್ತಿತ್ವ ಬಗ್ಗೆ ಚಿಂತಕರೆಲ್ಲರೂ ರಾಮನ ಬಗ್ಗೆ ಅಸ್ತಿತ್ವ ಬಗ್ಗೆ ಎಲ್ಲ ಮಾತನಾಡ್ತಾರಲ್ಲ, ಬೇರೆ ದೇವರ ಬಗ್ಗೆ ಅಸ್ತಿತ್ವದ ಬಗ್ಗೆ ಮಾತನಾಡ್ತೀರಾ ಅನ್ನುವಂಥದ್ದು. ಮತ್ತೆ ಜನರ ನಂಬಿಕೆಯನ್ನ ನೀವು ಇದು ಮಾಡಬೇಡಿ ಅನ್ನುವಂಥದ್ದು ಕೂಡ ಈ ಒಂದು ಪ್ರಮುಖ ಅಂಶಗಳು ತೇಜಸ್ವಿಗಳು ಹೇಳಿದ್ದಾರೆ. ಇದೀಗ ಈ ಉಡುಪಿಯಲ್ಲಿ ಧರ್ಮ ಸಂಸದ್ ನಡೆದ ಮೇಲೆ ಹೆಚ್ಚಿನ ವಿವಾದಗಳು ಸೃಷ್ಟಿ ಆಗ್ತಾ ಇದೆ ರಾಮ ಜನ್ಮಭೂಮಿ ಬಗ್ಗೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೇನು ಅನಿಸ್ತದೆ? ಏನಂತ ಹೇಳಿದ್ರೆ, ಧರ್ಮ ಸಂಸತ್ನಲ್ಲಿ ಪ್ರಮುಖ ನಿರ್ಣಯಗಳಲ್ಲಿ ಆದದಲ್ಲಿ ಒಂದು ಕೂಡ ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ಕಟ್ಟಬೇಕಾಗಿತ್ತು. ಆದ್ರಿಂದ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟುತ್ತದೆ ಅಂತ ಹೇಳ್ಬಿಟ್ಟು ಒಂದು ನಿರ್ಣಯ ಆಗಿರುವಂಥದ್ದು. ಮತ್ತು ಈ ಬಗ್ಗೆ ಎರಡೂ ಕಡೆಗಳಿಂದ ಪ್ರಯತ್ನಗಳು ಕೂಡ ನಡೀತಾ ಇರುವಂಥದ್ದು. ಒಂದು ಕಡೆಯಲ್ಲಿ ನಮ್ಮ ರವಿಶಂಕರ್ ಗುರೂಜಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮೂಲಕ ಒಂದು ಪ್ರಯತ್ನಗಳು ನಡೀತಾ ಇದೆ. ಮತ್ತು ಕೋರ್ಟ್ ಅಲ್ಲಿ ದಾವೆ ಇರುವುದರಿಂದ ಈ ಬಗ್ಗೆ ಅಲ್ಲಿ ಒಂದು ಕೂಡ ಪ್ರಯತ್ನ ನಡೀತಾ ಇರುವಂಥದ್ದು. ವಾದ ಪ್ರಮುಖವಾಗಿ ಅಲ್ಲಿ ಧರ್ಮ ಸಂಸತ್ನಲ್ಲಿ ನಿರ್ಣಯ ಆಗಿರುವುದರಿಂದ ರಾಮ ಮಂದಿರ ಕಟ್ಟಬೇಕು ಎನ್ನುವಂಥದ್ದು. ಈ ಬಗ್ಗೆ ಈಗಾಗಲೇ ಸ್ವಲ್ಪ ದೇಶದಾದ್ಯಂತ ಈ ಒಂದು ವಿಚಾರ ಕುತೂಹಲಕ್ಕೆ ಕಾರಣವಾಗಿದೆ ಮತ್ತು ಪ್ರಚಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಹೇಳಿಕೆ ಕೊಟ್ಟಿರಬಹುದು, ಸಾಧ್ಯತೆ ಕೂಡ ಇದೆ. ಆದ್ರೆ ಈ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ವಿಚಾರ ಇರುವಂತಹ ಸಂದರ್ಭದಲ್ಲಿ ದ್ವಾರಕನಾಥ್ ಅವರು ಈ ರೀತಿ ಹೇಳಿಕೊಡುವುದು ಕೂಡ ಒಂದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ಅದು ಅಷ್ಟು ಒಂದು ವಿವಾದ, ಮೂರು ಪಾರ್ಟಿಗಳ ನಡುವೆ ವಿವಾದ ಇರುವುದರಿಂದ
ಈ ಒಂದು ವಿವಾದವನ್ನ ಮತ್ತು ರಾಮನ ಅಸ್ತಿತ್ವವನ್ನ ವಿಚಾರವಾಗಿ ಮಾತನಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಧರ್ಮ ಸಂಸತ್ನಲ್ಲಿ ಉಲ್ಲೇಖ ಆಗಿದೆ ರಾಮ ಮಂದಿರ ಕಟ್ಟುವ ಮತ್ತು ನಿರ್ಣಯ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಹೆಚ್ಚು ಪ್ರಚಾರಕ್ಕಿಂತ ಚಿಂತಕ ದ್ವಾರಕನಾಥ್ ಅವರು ಇಷ್ಟು ಹೇಳಿದರು. ಧನ್ಯವಾದಗಳು ಸಂತೋಷ್ ಅವರೇ ಒಂದಿಷ್ಟು ಮಾಹಿತಿಗೆ. ಸಂತೋಷ್ ಅವರು ನೀಡಿರುವ ಒಂದು ಸುದ್ದಿಯ ಮಾಹಿತಿಯ ಪ್ರಕಾರ ಪೇಜಾವರ ಶ್ರೀಗಳು ಏನು ದ್ವಾರಕನಾಥ್ ಅವರಿಗೆ ಹೇಳ್ತಾರಂತೆ, ನೀವು ಹಿಂದೂ ಧರ್ಮದ ಬಗ್ಗೆ ಹೀಗೆ ಹೇಳ್ತೀರಾ, ಹಾಗೆ ಬೇರೆ ಧರ್ಮಗಳ ಬಗ್ಗೆನೂ ಇದೇ ರೀತಿ ಹೇಳ್ತೀರಾ ಅನ್ನೋದು. ಹೌದೌದು, ಅದು ನಿಜವಾದ ಪ್ರಶ್ನೆ. ಅಂದರೆ ಹಿರಿಯರಾದಂತಹ ಪೇಜಾವರ ಶ್ರೀಗಳು ಕೂಡ ಕೇಳುವಂಥದ್ದು ಸಹಜ. ಯಾಕೆಂತೇಳಿದರೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ತೀರ್ಮಾನವನ್ನು ಧರ್ಮ ಸಂಸತ್ನಲ್ಲಿ ಇತ್ತೀಚೆಗೆ ನಡೆದ ಧರ್ಮ ಸಂಸತ್ನಲ್ಲಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಹಾಗೆಯೇ ಪಂಡಿತ್ ರವಿಶಂಕರ್ ಗುರೂಜಿ ಅವರನ್ನ ಸಂಧಾನಕ್ಕೆ ಬಳಸ್ತಾರ ಅಂತ ಏನಂತ ಗೊತ್ತಿಲ್ಲ, ಅವ್ರ ಜೊತೆ ಮಾತುಕತೆ ಆಗ್ತಾ ಇದೆ, ಅವರು ಮಧ್ಯಸ್ಥಿಕೆ ವಹಿಸ್ತಾರ ಅಂತ ಹೇಳುವಂತದ್ದು ಕೇಳಿಬರ್ತಾ ಇರುವಂತ ವಿಚಾರ. ನಿನ್ನೆ ದಿನ ಕೂಡ ಅವರು ಆಗಮಿಸ್ತಾರೆ, ಪೇಜಾವರ ಶ್ರೀಗಳ ಜೊತೆಗೆ ಸಂದರ್ಶನ ಕೂಡ ನಡೆಸ್ತಾರೆ, ಅವರ ಒಂದು ಮಾತುಕತೆ ನಡೆಸಿದ್ದಾರೆ. ಹಾಗಿರುವಾಗ ಏನೇನಾಗ್ತದೆ ಅನ್ನುವಂಥದ್ದು ನೋಡ್ಲಿಕ್ಕೆ ಇರುವಂಥದ್ದು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, CS ದ್ವಾರಕನಾಥ್ ಅವರು ಮಾತನಾಡಿರುವಂಥದ್ದು SDPI ಅವರ ಆಯೋಜಿಸಿರುವಂತಹ ಒಂದು ವಿಚಾರ ಸಂಕಿರಣದಲ್ಲಿ. ಆಗಿರುವಾಗ ಅಲ್ಲಿ ಕೂಡ ಅವರು ಮುಖಸ್ತುತಿಗೆ ಮಾತಾಡಿದ್ರು ಅಂತ ಹೇಳುವಂತಹದ್ದು ಸಹ ಒಂದು ಕಡೆಯಲ್ಲಿ ಕೇಳಿ ಬರ್ತಿರುವಂತಹ, ಯಾಕಂದ್ರೆ ವೈರಲ್ ಆಗ್ತಾ ಇದೆ. ಇದರಲ್ಲಿ ಅವರ ಮಾತು ವೈರಲ್ ಆಗ್ತಾ ಇದೆ, ವಾಟ್ಸ್ಆಪ್ ಅಲ್ಲಿ ಮತ್ತು ಫೇಸ್ಬುಕ್ ಗಳಲ್ಲಿ ವೈರಲ್ ಆಗ್ತಾ ಇದೆ. ಹಾಗಿರುವಾಗ ಎಲ್ಲ ವಿಚಾರಗಳನ್ನು ನಾವು ಗಮನಿಸಬೇಕಾಗ್ತದೆ. ವಿವಾದಗಳಿಂದಲೇ ರಾಜಕೀಯ ಇರುವಂತಹದ್ದು ಈಗ ಮುಖ್ಯ ವಿಚಾರ. ಹೌದು, ಅಂದ್ರೆ ನಿಮ್ಮ ಪ್ರಕಾರ ಅಂದ್ರೆ ಅವರು ರಾಜಕೀಯದಿಂದಲೇ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಅಂತ ಹಾಗಾದ್ರೆ? ರಾಜಕೀಯ ಅಂತ ಹೇಳಿ ಅಲ್ಲ, ಅದೊಂದು ಅವರ ಸೈದ್ಧಾಂತಿಕ ನಿಲುವು ಆಗಿರ್ಬೋದು. ಕೆಲವರು ಅವರಿಗೆ ಧಾರ್ಮಿಕ ನಂಬಿಕೆಗಳು ಅಥವಾ ಅವರಿಗೆ ಮೇಲಿನ ಮೇಲೆ ಅವರಿಗೆ ಇರ್ಬೋದು, ಬೇರೆ ಯಾವುದೇ ವಿಚಾರಗಳಿರ್ಬೋದು. ಈ ಒಂದು ವಿಚಾರದ ಬಗ್ಗೆ ಹಿರಿಯ ಪತ್ರಕರ್ತರಂತ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡ್ಲಿಕ್ಕೆ. ನಮಸ್ತೆ ಸರ್. ನಮಸ್ತೆ ಸರ್, ನಿನ್ನೆ ಒಂದು ಹೇಳಿಕೆ ಬಗ್ಗೆ, ದ್ವಾರಕನಾಥ್ ಅವರ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಅವರ ಸ್ಟೇಟ್ಮೆಂಟ್ ಬಗ್ಗೆ ಅಂತಲ್ಲ ನಾನು ಮಾತಾಡೋದು, ಅಂದ್ರೆ ಮಾಧ್ಯಮದವರು ಒಂದು ವಿವಾದವನ್ನು ಹೇಗೆ ಸೃಷ್ಟಿಸ್ತಾರೆ ಅಂತ. ದ್ವಾರಕನಾಥನವರು ಮಾತಾಡಿದಾಗ ಬರೀ ಅಷ್ಟು ಸೆಂಟೆನ್ಸ್ ಅನ್ನಷ್ಟೇ ತಗೊಂಡು, ಒಂದು ಈ ರಾಮನ ಅಸ್ತಿತ್ವ, ರಾಮ ಇದ್ದನ ಇಲ್ವಾ ಅನ್ನುವ ಬಗ್ಗೆ ಒಂದು ಮಾತ್ರ ತಗೊಂಡು ವಿವಾದ ಮಾಡಲಾಗಿದೆ. ಆಕ್ಚುಲಿ ಅವರು ಸುಪ್ರೀಂ ಕೋರ್ಟ್ ಕಾನೂನಿನ ನೆಲೆಯಲ್ಲಿ ಹೇಗೆ ಈ ಅಸ್ತಿತ್ವವನ್ನು ವಿಶ್ಲೇಷಣೆ ಮಾಡಿದೆ ಇದನ್ನೆಲ್ಲ ವಿವರಿಸಿದ ನಂತರ ಅವರು ಈ ವಿಚಾರವನ್ನು ಎತ್ತಿದ್ದಾರೆ. ಈಗ ಈ ಟಿವಿ ಮಾಧ್ಯಮದಲ್ಲಿ ಯಾವ ರೀತಿ ಇದನ್ನು ವಿವಾದ ಮಾಡಿದ್ರಂದ್ರೆ, ಬರೀ ಒಂದು ಲೈನ್ ಅಷ್ಟೇ ಹಾಕಿದ್ರು. ದ್ವಾರಕನಾಥ್ ಅವರು ಹಿಂದೆಯನ್ನು ಮಾತಾಡಿದ್ರು, ಮತ್ತೆ ಆ ವಾಕ್ಯದ ಅನಂತರ ಏನು ಮಾತಾಡಿದ್ರು ಎಂಬುದನ್ನು ಜನರಿಗೆ ತೋರಿಸಿಲ್ಲ. ಜನರಿಗೆ ಅದನ್ನು ಪೂರ್ಣವಾಗಿ ತೋರಿಸಿದ್ರೆ ಆಕ್ಚುಲಿ ದ್ವಾರಕನಾಥ್ ಅವರು ನಿಜವಾಗಿ ಒಂದು ವಿವಾದ ಆಗುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಥವಾ ಇಲ್ಲೋ ಅನ್ನೋದು ಜನರಿಗೆ ಅರ್ಥ ಆಗ್ತಿತ್ತು. ಇದು ಏನಾಗ್ತಿದೆ ಅಂದ್ರೆ, ಒಂದು ವಿವಾದವನ್ನು ಸೃಷ್ಟಿಸಲು ಈ ದ್ವಾರಕನಾಥ್ನಂತಹ ಚಿಂತಕರ, ನ್ಯಾಯವಾದಿ, ಯಾರು ಈ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಲೀಡರ್ಸ್, ಅವರನ್ನು ಒಂದು ಹದ್ದುಬಸ್ತಿನಲ್ಲಿ ಇಡಲು ಈ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡುತ್ತಿರುವಂತಹ ಒಂದು ಕುತಂತ್ರ ಇದು. ನಾವೀಗಾಗಲೇ ಗಮನಿಸಿರುವ ಹಾಗೆ ಸರ್, ದ್ವಾರಕನಾಥ್ ಅವರು ಚಿಂತಕರು, ನ್ಯಾಯವಾದಿಗಳು, ಹಾಗೆಯೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರು ಧರ್ಮಗಳ ಬಗ್ಗೆ ಸಾರಾಸಗಟಾಗಿ ನಿರಾಕರಿಸುವಂತ ಯಾವುದೇ ಮಾತುಗಳನ್ನು ಆಡ್ಲಿಲ್ಲ ಅಂತ ಹೇಳುವಂಥದ್ದು. ಒಂದು, ಅವರ ಭಾಷಣದಲ್ಲಿ ಶ್ರೀರಾಮನ ಹೆಸರನ್ನೇ ಎತ್ತಲಿಲ್ಲ, ಆದರೂ ಕೂಡ ಶ್ರೀರಾಮನೇ ಇರ್ಬೋದು ಅಂತ ಹೇಳ್ಕೊಂಡು ಮಾಧ್ಯಮಗಳು ವಿವಾದ ಸೃಷ್ಟಿ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ನೀವೇನು ಹೇಳ್ತೀರಾ ಸರ್? ಅಲ್ಲ, ಅದನ್ನ ಈಗ ಏನಾಗಿದೆ ಅಂದ್ರೆ, ಎಲ್ಲ ವಾಣಿಜ್ಯೀಕರಣ ಆಗಿದೆ, ಎಲ್ಲ TRP ಬೇಸ್ಡ್ ಹೋಗಿದೆ. ಮತ್ತು ಇಲ್ಲಿವರೆಗೆ ಈ ಪೊಲರೈಸೇಷನ್ ಆಗಿದೆ ಅಂದ್ರೆ, ಈ ಫಂಡಮೆಂಟಲಿಸ್ಟ್ ಒಂದು ಕಡೆ ಮತ್ತೆ ಇನ್ನೊಂದು ಅವ್ರಿಗೆ ಆಗೋದು ಇನ್ನೊಂದು ಕಡೆ ಈ ಮಾಡುವಂತ ಇದನ್ನು. ಮತ್ತೆ ಯಾರು ಈಗ ಈ CS ದ್ವಾರಕನಾಥ್ ಅವರು ಈ ಅಹಿಂದ ಮೂವ್ಮೆಂಟ್ ಅನ್ನು ಕಾಯಿನ್ ಮಾಡಿದವರು ಅವರು. ಈಗ ನಿಮ್ಮ ಪ್ರಕಾರ, ತುಂಬಾ ಜನರ ಪ್ರಕಾರ ಸಿದ್ದರಾಮಯ್ಯನವರು ಅಹಿಂದದ ನೇತಾರ ಅಂತ ಇರ್ಬೋದು, ಆದ್ರೆ ಮೊದಲಾಗಿ ಅಹಿಂದ, ಈ ಅಲ್ಪಸಂಖ್ಯಾತ ಹಿಂದುಳಿದ ಏನ್ ದಲಿತರ ಪರವಾದ ಒಂದು ಹೋರಾಟವನ್ನು ಹುಟ್ಟು ಹಾಕಿದವರೇ CS ದ್ವಾರಕನಾಥ್ ತುಂಬಾ ವರ್ಷಗಳ ಹಿಂದೆ. ಆಮೇಲೆ ಅವರು ಈ
ಈ ಹಳೆ ಅಲೆಮಾರಿ ವರ್ಗದ ಈ ಯಾರಿಗೂ ವಾಯ್ಸ್ ಇಲ್ಲದಂತಹ ಏನ್ ಜನಾಂಗ ಇದೆ ನಮ್ಮ ಸಮುದಾಯ, ನಮ್ಮ ಸಮಾಜದಲ್ಲಿ ವಾಯ್ಸ್ ಇಲ್ಲದವರು, ದಲಿತರಾಗ್ಲಿ ಅಥವಾ ಅಲೆಮಾರಿ ಜನರಾಗ್ಲಿ ಅಥವಾ ಈ ದ್ವಿಲಿಂಗಿ ಅಂದ್ರೆ ಈ ಟ್ರಾನ್ಸ್ಜೆಂಡರ್ಸ್, ಇವರ ಬಗ್ಗೆ ಎಲ್ಲ ಹೋರಾಟ ಮಾಡಿದವರು. ಇವರ ಬಗ್ಗೆ, ಈ ಮನುಷ್ಯರ ಬಗ್ಗೆ ಈ ಫಂಡಮೆಂಟಲಿಸ್ಟ್ ಯಾರು ಕೂಡ ಮಾತಾಡಲ್ಲ. ಇವರು ಮಾತಾಡ್ತಿರೋದು ಬರೀ ಧರ್ಮ, ಅದು ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಯಾವುದೇ ಇರ್ಬೋದು. ಇವರಿಗೆ ರಾಜಕೀಯ ಅಂದ್ರೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯಕ್ಕಾಗಿ ಧರ್ಮವನ್ನು ಉಪಯೋಗ ಮಾಡುವುದು, ಧಾರ್ಮಿಕ ಭಾವನೆಯನ್ನು ಕೆರಳಿಸುವುದು, ಇದು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರು ಈ ತರದ ವಾಯ್ಸ್ ತೆಗಿತಾರೆ, ದ್ವಾರಕನಾಥ್ ಇರ್ಬೋದು, ಈ ತರ ಇರ್ಬೋದು, ಅವರನ್ನು ಹದ್ದುಬಸ್ತು ನೀಡೋದು ಅಥವಾ ಅವರನ್ನು ಅದುಮಿಡಲು ಈ ತರದೊಂದು ವಿವಾದವನ್ನು ಸೃಷ್ಟಿಸಿದ್ದಾರೆ. ಯಾವ ರೀತಿ ವಿವಾದವನ್ನು ಸೃಷ್ಟಿಸಿದ್ರೆ ಅಂದ್ರೆ ಅದು ಒಂದು ಧಾರ್ಮಿಕ ವಿಷಯ ಆದಾಗ ಜನ ನೋಡ್ತಾರೆ, ಅದನ್ನು ಜನರಿಗೆ ಸ್ವಲ್ಪ ಅದರ ಬಗ್ಗೆ ಇದಾಗ್ತದೆ. ಹಾಗೆ ಇವರ ಟಿವಿ ಅವರ TRP ಜಾಸ್ತಿ ಆಗ್ತದೆ, ಜನ ಅವರ ಟಿವಿ ನೋಡ್ಬೇಕಲ್ಲ. ವಾಸ್ತವ ಏನೋ ಬೇರೆ ಇರ್ತದೆ. ವಾಸ್ತವವನ್ನು ಬಿಟ್ಟು ಅವಾಸ್ತವಿಕವಾದ ವಿಚಾರವನ್ನು ಅದನ್ನು ಹೈಪ್ ಮಾಡಿ ಈ ರೀತಿ ಮಾಡ್ತಾ ಇರೋದು, ಇದರಿಂದ ಸಮಾಜಕ್ಕೆ ಯಾವ ಪ್ರಯೋಜನ ಆಗುದಿಲ್ಲ. ಹೌದು. ಹಿಂದೆ ಒಮ್ಮೆ ದ್ವಾರಕನಾಥ್ ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, ದಲಿತರಿಗೆ ಅಂದ್ರೆ ಅಹಿಂದ ವರ್ಗದವರಿಗೆ ಪ್ರತ್ಯೇಕ ದೇವರು ಬೇಕು ಅಂತ ಹೇಳಿ. ಅಲ್ಲ, ನಿಜವಾಗಿ ನಮ್ಮಲ್ಲಿ ಈಗ ನೋಡಿ, ನಮ್ಮ ಈ ಪ್ರದೇಶದಲ್ಲಿ ಶ್ರೀರಾಮ ಮಂದಿರ ಎಷ್ಟಿದೆ, ನಮ್ಮಲ್ಲಿ ರಾಮನನ್ನು ನಂಬುವಂತ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಹೆಚ್ಚಾಗಿ ನಾವೆಲ್ಲ ನಂಬುದು ಶಿವನ ಗಣಗಳನ್ನು, ಅಂದ್ರೆ ಕೊರಗಜ್ಜ, ಕಲ್ಲುಟ್ಟಿ, ಕೋಟಚಿನ್ನಯ್ಯ, ಈ ತರದ ದೇವರನ್ನು ನಂಬುದು. ಇದು ನಮ್ಮ ದೇವರು. ಇವರು ನಾವು ಬೇರೆ ದೇವರು ನಮ್ಮ ಮೇಲೆ ಹೇರಲಾಗ್ತಿದೆ. ಈಗ ಏನಾಗಿದೆ, ನಮ್ಮ ದೇವರನ್ನು ಕೂಡ ಒಂದು ವೈದಿಕ ದೇವರನ್ನಾಗಿ ಮಾಡುವಂತ ಒಂದು ಪ್ರಕ್ರಿಯೆ ಯಾವಾಗಲೂ ಸ್ಟಾರ್ಟ್ ಆಗಿದೆ. ಇದು ನಮ್ಮರಿಗೆ ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ಇವರು ತರುವಂತ ಯಾವ ದೇವರು ಇದಾರಲ್ಲ ಈ ಭಾರತ ದೇಶದಲ್ಲಿ ನಮ್ಮ ಕಡೆಗೆ ತರುವ, ಇವ್ರು ಯಾರು ನಮ್ಮ ದೇವರೆಲ್ಲ ಇವರು. ಈಗ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಧರ್ಮ ಎನ್ನುವಂಥದ್ದು ಬಿಟ್ಟು ರಾಜಕಾರಣವೇ ಮುಖ್ಯ ಆಗ್ಬಹುದು ಅಂತ ನಿಮಗೆ ಅನಿಸ್ತದೆ ಸರ್? ಅಲ್ಲ, ಧರ್ಮ ಹೇಗೆ ಗೊತ್ತಾ, ಈಗ ಇವ್ರು ಮಾಡ್ತಾ ಇರೋದು ಒಂದು ಎರಡು, ಆ ರಾಜಕೀಯ ಪಕ್ಷ ಈ ರಾಜಕೀಯ ಪಕ್ಷ ಅಂತಲ್ಲ, ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಧರ್ಮವನ್ನು ಒಂದು ಅಂದ್ರೆ ಜನರ ಭಾವನೆಯೊಂದಿಗೆ ಆಟ ಆಡಿ ಅವರನ್ನು ಸುಲಭವಾಗಿ ಕೆಲಸ ಇದು ಮಾಡ್ಲಿಕ್ಕೆ ಆಗ್ತದೆ. ನೀವು ರೋಡ್ ಮಾಡಿ, ಕೆರೆ ಕಟ್ಟಿಸಿ ಅಥವಾ ಫ್ಲೈಓವರ್ ಮಾಡಿ ನಿಮಗೆ ಓಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಷ್ಟು ಸುಲಭದ ಕೆಲಸ ಅಲ್ಲ. ಜನರಿಗೆ ಮನೆ ಕೊಟ್ಟು, ಅಕ್ಕಿ ಕೊಟ್ಟು, ಇದು ಕೊಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ವೆಲ್ಫೇರ್ ಸ್ಕೀಮ್ ಇಂದ ಜನರಿಗೆ ಓಟ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಅಲ್ಲ. ಆದರೆ ಇಂತಹ ಇದೆಯಲ್ಲ, ಧರ್ಮ ಮತ್ತು ಈ ಜಾತಿ ವಿಷಯ ತಗೊಂಡು ಜನರನ್ನು ಸುಲಭವಾಗಿ ಭಾವನಾತ್ಮಕವನ್ನು ಮನಸ್ಸು ತಿರುಗಿಸಿ ಅವರಿಗೆ ಓಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಈ ಕಾರಣಕ್ಕಾಗಿ ಧರ್ಮವನ್ನು ಜಾತಿ ಮತ್ತು ಧರ್ಮ ಇದೆಯಲ್ಲ, ಜನರನ್ನು ಇದು ಬಹು ಬೇಗ ಆಕರ್ಷಿಸ್ತದೆ. ಇಷ್ಟು ಮಾತ್ರ ಅಲ್ಲ, ಈ ಸೆಕ್ಸ್, ಧರ್ಮ ಮತ್ತು ಇನ್ನೊಂದು ಕೆಲವು ಕ್ರಿಕೆಟ್ ಈ ತರದ ಉಂಟಲ್ಲ, ಅದು ಬಹು ಬೇಗನೆ ಜನರನ್ನು ಆಕರ್ಷಿಸ್ತದೆ. ಸೊ ಅಂತ ವಿಷಯಗಳನ್ನ ಇಟ್ಟುಕೊಂಡು ಈ ರಾಜಕೀಯ ಮಾಡ್ತಾ ಇರೋದು. ಇದರ ಬಗ್ಗೆ ಜನರು ಎಚ್ಚೆತ್ತುಕೊಳ್ಬೇಕು. ಜನರಿಗೆ ಈಗ ಎಷ್ಟು ವರ್ಷ, 6 ದಶಕ ಆಯ್ತು ರಾಜ್ಯಕ್ಕೆ ಈ ರೀತಿ ನಡೀತಾರೆ, ಈಗ ಜಾಸ್ತಿ ಆಗ್ತಾ ಇದೆ. ಸೊ ಇದರ ಬಗ್ಗೆ ಜನರು ಅರ್ಥ ಮಾಡಿಕೊಂಡ್ರೆ ಎಲ್ಲ ಇವರಿಗೆ ಬುದ್ಧಿ ಗೊತ್ತಾಗ್ತದೆ, ಜನರಿಗೆ ಅವರಿಗೆ ಬುದ್ಧಿ ಕಳಿಸಬಹುದು ಚುನಾವಣೆಯಲ್ಲಿ. ಸರಿ ಸರ್, ರಮೇಶ್ ಎಸ್ ಪೆರ್ಲಾ ಅವರು ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಜಾಯಿನ್ ಆಗಿದ್ರು. ತುಂಬಾ ಧನ್ಯವಾದಗಳು ಸರ್. ನಮಗೆ ಥ್ಯಾಂಕ್ಸ್ ಸರ್. ನಮ್ಮ ಜೊತೆ ಅವರು ರಮೇಶ್ ಅವರು ಮಾತನಾಡಿದ್ರು, ಒಂದಿಷ್ಟು ಮಾಹಿತಿಯನ್ನು ಕೂಡ ನೀಡಿದರು. ಕೊಟ್ಟರು. ಅವ್ರು ಹೇಳಿದ ವಿಚಾರದಲ್ಲಿ ತುಂಬ ಅಂಶಗಳಿವೆ. ಏನಂತ ಹೇಳಿದರೆ, ಮಾಧ್ಯಮಗಳ ಮಿಸ್ಟೇಕ್ ಕೂಡ ಇದೆ ವರದಿಗಾರಿಕೆಯಲ್ಲಿ. ಅಂದರೆ ದ್ವಾರಕನಾಥ್ ಅವರ ಭಾಷಣ ಹೇಗಿತ್ತು, ದ್ವಾರಕನಾಥ್ ಅವರು ಬೇರೆ ಹೇಳಿಕೆಯನ್ನು ಕೇವಲ ಮುಖ್ಯವಾದಂತಹ ವಿಚಾರಗಳನ್ನು ಸೈಡ್ ಲೈನ್ ಮಾಡಿ ಮೂಲೆ ಗುಂಪಾಗಿ ಮಾಡಿ ಕೇವಲ ದೇವರ ವಿಚಾರದಲ್ಲಿ ಹೈಲೈಟ್ ಮಾಡಿದ್ದಾರೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಅಂತ ವಿವಾದಗಳಿಂದಾಗಿ ಈಗ ರಾಜಕೀಯ ರೀತಿಯಲ್ಲಿ ಅಂತ ಹೇಳಿದ ಹಾಗೆ ವಿವಾದಗಳಿಂದಾಗಿ TRP ಹೆಚ್ಚು ಮಾಡ್ಕೊಳ್ಬಹುದು ಅಂತ ಅವರ ಹೇಳಿಕೆ. ಹಾಗೆಯೇ ಮತ್ತೊಂದು ವಿಚಾರ ಹೇಳಿದ್ರು, ರಾಜಕೀಯದಲ್ಲಿ ಮುಂದುವರಿಲಿಕ್ಕೆ ಬೇಕಾಗಿ ಪಕ್ಷಗಳು ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ. ಅವರಿಗೆ ರಾಜಕೀಯ ಪಕ್ಷಗಳಿಗೆ ಬರೀ ಅಭಿವೃದ್ಧಿ ಬೇಡ, ವೆಲ್ಫೇರ್ ಸ್ಕೀಮ್ಗಳಿಂದ ಗೆಲ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತದ್ದು ಮನವರಿಕೆ ಆದ ಹಾಗೆ ಇದೆ. ಅದಕ್ಕೆ ಬೇಕಾಗಿ ಜಾತಿ ಮತ್ತು ಧರ್ಮವನ್ನು ಇಟ್ಕೊಂಡು ಗೆಲ್ಲುವಂತಹದ್ದು, ಚುನಾವಣೆಯಲ್ಲಿ ಗೆಲ್ಲುವಂತಹದ್ದು ಆಗ್ತದೆ ಅಂತ ಹೇಳುವಂಥದ್ದು ಅವರದ್ದು ವ್ಯಾಲಿಡ್ ಪಾಯಿಂಟ್ಸ್. ಅದು ಮುಖ್ಯವಾದ ವಿಚಾರಗಳು. ಮತ್ತೊಂದು ಅವರು ಹೇಳಿದ್ರು, ದ್ವಾರಕನಾಥ್ ಅವರು ಅಹಿಂದವನ್ನು ಕಾಯಿನ್ ಮಾಡಿದವರು. ಅವರು ಅಹಿಂದ ಎನ್ನುವ ವರ್ಡ್ ಅನ್ನು ಕಾಯಿನ್ ಮಾಡಿ ಮಾಡಿದ್ದಾರೆ. ಅವರು
ಸಂಘಟನೆಯನ್ನು ಅಹಿಂದ ಸಂಘಟನೆಯನ್ನು ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ವರ್ಗಗಳ ಒಂದು ಸಂಘಟನೆಯನ್ನ ರಚನೆ ಮಾಡಿದವರು ದ್ವಾರಕನಾಥ್ ಅಂತ ಹೇಳುವರು. ದ್ವಾರಕನಾಥ್ ಅವರ ಐಡಿಯಾಲಜಿ ಬಗ್ಗೆ ಅಥವಾ ಅವರ ಚಿಂತನೆಗಳ ಬಗ್ಗೆ ಯಾವುದೇ ಮಾತುಗಳಿಲ್ಲ, ಎರಡು ಮಾತುಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಚಿಂತಕರು ಮತ್ತು ಹೆಸರುವಾಸಿಯಾದವರು ಆಗಿರುವಾಗ ದ್ವಾರಕನಾಥ್ ಅವರ ಹೇಳಿಕೆಗೂ ಒಂದಷ್ಟು ಇದಿದೆ. ಯಾಕೆ ಅವರು ಬುದ್ಧನ ಇತಿಹಾಸದ ಬಗ್ಗೆ ಹೇಳಬೇಕು, ಯೇಸು ಬಗ್ಗೆ ಪೈಗಂಬರ್ ಇತಿಹಾಸವನ್ನು ರಾಮನ ಸುದ್ದಿಯನ್ನು ಎಲ್ಲೂ ಎತ್ತಲಿಲ್ಲ. ಆದ್ರೆ ಎತ್ತಲಿಲ್ಲ ಅಂತಲ್ಲ, ಅಂದ್ರೆ ಅವರು ಅಷ್ಟು ಸ್ಟಡಿ ಮಾಡಿರ್ಬೋದು ಅಂತ, ಅವರಿಗೆ ಹಿನ್ನೆಲೆ ಗೊತ್ತಿರ್ಬೋದು ಅನ್ನುವಂಥದ್ದು ನಮಗೆ ತಿಳಿದು ಬರುವಂತಹದ್ದು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ತೆಗೆದುಕೊಳ್ಳಿಕ್ಕೆ ನಮ್ಮ ಜೊತೆ ಅಶೋಕ್ ಅವರಿದ್ದಾರೆ, ಹಿಂದೂ ಪರಿಷತ್ನವರು. ಇದ್ರ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಿನ್ನೆಯ ದಿನ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಇದ್ರ ಬಗ್ಗೆ ಒಂದಿಷ್ಟು ಸುದ್ದಿಗಳು ಕೂಡ ಹರಡ್ತದೆ, ವೈರಲ್ ಕೂಡ ಆಗ್ತದೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ ನೀವು? ನೋಡಿ, ಮತ್ತು ಈ ದೇಶಕ್ಕೆ ಒಂದು ಪರ್ಯಾಯವಾದಂತಹ ಕೇಳಿಸ್ತಾ ಇದೆ, ಹೇಳಿ ಸರ್. ಇಲ್ಲಿಯ ರಾಷ್ಟ್ರ ಪಕ್ಷರು ನಾವು ಶ್ರೀರಾಮ ಶ್ರೀಕೃಷ್ಣರನ್ನು ನಾವು ಹಿಂದೂ ಸಮಾಜ ಸ್ವೀಕಾರ ಮಾಡಿದೆ. ಹೌದು. ಅವರ ಹುಟ್ಟು, ಅವರು ಮಾಡಿದಂತಹ ಚಟುವಟಿಕೆ, ಅವರ ಅಂತ್ಯ, ಇದೆಲ್ಲ ಪ್ರಸ್ತುತ ಕಾಣುತ್ತದೆ. ಅವರ ಆದರ್ಶ ನಮಗೆ ಆದರ್ಶ. ನಾವು ಎಲ್ಲಾ ಕಡೆಯಲ್ಲಿ ಅದನ್ನೇ ಹೇಳ್ತಾ ಇದ್ದೇವೆ, ಶ್ರೀರಾಮನ ನಡೆ ಚೆನ್ನ, ಶ್ರೀಕೃಷ್ಣನ ನುಡಿ ಚೆನ್ನ ಎಂಬ ಹಾಗೆ. ಹೌದು. ಈ ಎರಡು ವಿಚಾರವನ್ನು ಪ್ರತಿಪಾದಿಸುವಂತ ಹಿಂದೂ ಸಮಾಜಕ್ಕೆ ನೋವನ್ನು ಉಂಟು ಮಾಡುವಂತಹ ಮಾತನ್ನು ಆಡುವುದು ಭೂಷಣಪ್ರಾಯ. ದ್ವಾರಕನಾಥ ಬುದ್ಧನ, ಮೊಹಮ್ಮದ್ ಪೈಗಂಬರ, ಯೇಸು ಕ್ರಿಸ್ತ ಅವರೆಲ್ಲ ಹುಟ್ಟಿದ ಎಲ್ಲ ವಿಚಾರಗಳು ಪ್ರಸ್ತುತವಿದೆ. ಶ್ರೀರಾಮ ಹುಟ್ಟಿದ್ದದು ಇಲ್ಲ, ಅದಕ್ಕೆ ಪುರಾವೆ ಇಲ್ಲ ಹೇಳೋದಕ್ಕೆ ಇವರು ಯಾರು ಸ್ವಾಮಿ? ಹಿಂದೂ ಸಮಾಜಕ್ಕೆ ಕೊಡುಗೆ ಏನು? ಹಿಂದೂ ಸಮಾಜ ಎನ್ನುವುದು ಸಂತರಿಂದ, ಪೂಜ್ಯರಿಂದ ಮಾರ್ಗದರ್ಶನ ಕೊಡುವಂತ ಒಂದು ಸಮಾಜ. ಈ ಸಮಾಜ ನಾವು ಒಂದು ದೇವತೆ ಸ್ವರೂಪಿಯಾಗಿ ಸ್ವೀಕಾರ ಮಾಡಿದೆ. ಅವರು ಪ್ರಶ್ನೆ ಮಾಡಬೇಕು, ಇವರು ಯಾಕಷ್ಟಿತ್ತು ಒಬ್ಬರು ವ್ಯಕ್ತಿ ನಮ್ಮ ಆರಾಧ್ಯವಂತ ರಾಷ್ಟ್ರ ಪುರುಷರು ಅಂತ ಸ್ವೀಕಾರ ಮಾಡಿದಂತ ವ್ಯಕ್ತಿಯನ್ನು, ಅಂತ ವ್ಯಕ್ತಿ ಹುಟ್ಟಿದ್ದಕ್ಕೆ ಪುರಾವೆ ಇಲ್ಲ ಅಂತ ಹೇಳುವಂತಹ ಒಂದು ಅಧಿಕ ಪ್ರಸಂಗತನ ಇದು ಹಿಂದೂ ಸಮಾಜವನ್ನು ಬಡಿದೆಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಇದು ನಾವು ಹಿಂದೂ ಸಮಾಜದ ಒಬ್ಬ ವ್ಯಕ್ತಿಯಾಗಿ, ಹಿಂದೂ ಸಂಘಟನೆ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ನಾನು ಇದನ್ನು ಖಂಡಿಸ್ತೇನೆ. ನಾನು ವಿಶ್ವ ಹಿಂದೂ ಪರಿಷತ್ತಿನ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಆಗ್ತೇನೆ. ಸರಪಾಡಿ ಅಶೋಕ್ ಶೆಟ್ಟಿಯಿಂದ ನನ್ನ ಹೆಸರು. ಇಂಥ ಹೇಳಿಕೆಯನ್ನು ದಯವಿಟ್ಟು ಕೊಡುವುದನ್ನು ನಿಲ್ಲಿಸುವುದು ಮಾತ್ರವಲ್ಲ, ಇನ್ನು ಮುಂದಕ್ಕೆ ಇಂತಹ ಮಾತುಗಳನ್ನು ಆಡಿದ್ರೆ ಹಿಂದೂ ಸಮಾಜ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವುದಕ್ಕೆ ಸಿದ್ಧವಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ನಾನು ಇಚ್ಛೆ ಪಡ್ತೇನೆ. ಹೌದು ಸರ್, ಇದೀಗ ವಿವಾದಗಳಿಂದಲೇ ಜನಗಳು ಮುಂದೆ ಬರ್ತಾ ಇದ್ದಾರೆ. ಅಂದ್ರೆ ಯಾವ್ದಾದ್ರು ಭಾವನೆಗಳನ್ನ ಕೆದಕುವುದು ರಾಜಕೀಯ ಪ್ರವೃತ್ತಿ ಅನ್ನುವಂಥದ್ದು ಮಾತಿದೆ. ನೀವೇನು ಹೇಳ್ತೀರಿ? ಖಂಡಿತ ಇದೊಂದು ಭಾವನೆಯನ್ನು ಕೆದಕುವಂತ ಕೆಲಸ. ತಿಳಿ ನೀರಿಗೆ ಕಲ್ಲನೆಸೆದು ಅದರ ಅಲೆಯನ್ನು ನೋಡಿ ಸಂತೋಷ ಪಡುವಂತಹ ಒಂದು ವ್ಯಕ್ತಿತ್ವ ಭಾವನೆ ಇವರು. ಇವರಿಗೆ ಯಾರು ಅಧಿಕಾರ ಕೊಟ್ಟದ್ದು? ಇವರ ಹಿರಿಯರನ್ನು ಪ್ರಶ್ನಿಸಲಿ. ಇವರ ಅಜ್ಜನ ಅವರು ಹುಟ್ಟಿದ್ದಕ್ಕೆ ಪುರಾವೆ ಇಲ್ಲ ಅಂತ ಇವ್ರು ಬೇಕಾದ್ರೆ ಹೇಳಿ. ಶ್ರೀರಾಮನನ್ನು ಹೇಳುವುದಕ್ಕೆ ಇವರು ಯಾರು ಸ್ವಾಮಿ? ಯಾಕೆ ಇಂತಹ ನೀಚ ಕೆಲಸವನ್ನು ಮಾಡ್ತಾ ಇದ್ದಾರೆ? ಯಾಕೆ ಇಂತಹ ಭಾವನೆಯನ್ನು ಕೆದಕಿ ಆ ಮೂಲಕ ಒಂದು ಹಿಂದೂ ಸಮಾಜಕ್ಕೆ ಒಂದು ರೀತಿಯ ಅನ್ಯಾಯವನ್ನು ಮಾಡುವಂತಹ, ನೀಚ ಕೆಲಸವನ್ನು ಮಾಡುವಂತಹ ಈ ಪ್ರವೃತ್ತಿಯನ್ನು ಯಾಕೆ ಬೆಳೆಸಿಕೊಳ್ತಾರೆ? ಇದು ಮೂಲದಲ್ಲಿ ಆಗದಿದ್ರೆ ಇದು ವೈರಲ್ ಆಗಿ ಇನ್ನೂ ಕೆಲವರು ಇದೇ ರೀತಿಯ ಮಾತನಾಡೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ಮಾಧ್ಯಮದವರು ಇಂತಹ ಒಂದು ಸಾಮಾಜಿಕವಾದ ಪಿಡುಗಿಗೆ ಸಮಾನವಾದಂತಹ ಇವರೆಲ್ಲರೂ ಬುದ್ಧಿಜೀವಿಗಳು ಅಂತ ನೀವು ಹೇಳ್ತೀರಾ ಏನೋ? ನಾವು ಖಂಡಿತ ಹಾಗೆ ಹೇಳುದಿಲ್ಲ. ಬುದ್ಧಿ ಕೆಟ್ಟವರು ಇವರೆಲ್ಲ, ಮತಿ ಕೆಟ್ಟು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಮಾಧ್ಯಮದವರು ಇದಕ್ಕೆಲ್ಲ ಹೆಚ್ಚಿನ ಮಹತ್ವ ಕೊಡದೆ ಇದನ್ನೆಲ್ಲ ಮೂಲದಲ್ಲಿ ನಿರ್ಮೂಲನೆ ಮಾಡಬೇಕು ಅಂತ ನಾನು ಮಾಧ್ಯಮದವರನ್ನು ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಇದು ವಿಕೃತ ಮನೋಭಾವನೆಯವರು. ದ್ವಾರಕನಾಥರವರು ವಿಕೃತ ಮನಸ್ಸಿನವರು. ಹಿಂದೂ ಸಮಾಜಕ್ಕೆ ಕಲ್ಲು ಬಿಸಾಡಿ ಮನೆಯೊಳಗೆ ಕೊಟ್ಟು ಸಂತೋಷ ನೀಡುವಂತಹ ಒಬ್ಬರು ವ್ಯಾಳ ಸ್ವಾಮಿ. ಹಾಗಾಗಿ ಇದನ್ನು ನಾವು
ಖಂಡಿತ ಈ ವಿವಾದಗಳು ಇಲ್ಲಿಗೆ ಮುಗಿಸುವುದು ಒಳ್ಳೆದಂತ ಕಾಣ್ತದೆ. ಹೌದು ಹೌದು. ಸರಪಾಡಿ ಅಶೋಕ್ ಶೆಟ್ಟಿ ಅವರೇ, ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ವಿವರಗಳನ್ನು ನಮ್ಮ ಜೊತೆ ಹಂಚಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದೀರಿ, ಜೊತೆಗೆ ನಿಮ್ಮ ಖಂಡನೆಯನ್ನು ಸಹ ವ್ಯಕ್ತಪಡಿಸಿದ್ದೀರಿ. ಧನ್ಯವಾದಗಳು ಸರ್. ಹೌದು ಸರ್, ಇವರು ಕೂಡ ಒಂದು ಕಡೆಯಲ್ಲಿ ಹೇಳ್ತಾರೆ ಹಿಂದೂ ಧರ್ಮದ ಪರವಾಗಿ ಈ ತರ ಒಂದು ಹೇಳಿಕೆ ಕೊಟ್ರೆ ತುಂಬಾ ಮನಸ್ಸಿಗೆ ಆಘಾತವಾಗ್ತದೆ ಅನ್ನುವಂಥದ್ದು. ಧಾರ್ಮಿಕ ನಂಬಿಕೆ ಇರುವಾಗ ಎಲ್ಲರಿಗೂ ಕೂಡ ಬೇಸರ ಆಗುವಂತದ್ದು ಸಹಜ. ಅಂದ್ರೆ ಒಂದು ಅವ್ರ ನಂಬಿಕೆ, ಅವರವರ ನಂಬಿಕೆ ಅಂತ ಹೇಳುವಂತ, ಅಂದ್ರೆ ಭಾರತ ಅಂತ ನಂಬಿಕೆಯ ನೆಲೆಯಲ್ಲಿ ನಿಂತಿರುವಂತ ಒಂದು ದೇಶ. ಹೌದು, ಆದ್ರೆ ವಾಸ್ತವ ಏನು ಅಂತ ಹೇಳುವಂತದ್ದು ತಿಳ್ಕೊಳ್ಳುವಾಗ ತುಂಬಾ ತಡ ಆಗ್ತದೆ ಅಂತ ಹೇಳುವಂತದ್ದು ವಿಷಯ, ಸತ್ಯಾಂಶ ಆಗಿರ್ತದೆ. ಹಾಗೆ ಅಂದ್ರೆ ಹೌದು, ನೀವು ಹೇಳಿದಾಗೆ ಇದೇ ಒಂದು ಹೇಳಿಕೆ ಬಗ್ಗೆ ಪೇಜಾವರ ಶ್ರೀಗಳು ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಹೌದು, ಪೇಜಾವರ ಶ್ರೀಗಳು ಹಿಂದೂ ಧರ್ಮದ ಒಂದು ಸಂತ, ಹಿರಿಯ ಸಂತರು. ಅವರಿಗಿರುವಷ್ಟು ಅನುಭವ ನಮ್ಮ ಬೇರೆ ಜನರಿಗೆ ಇಲ್ಲ, ಸಾಧ್ಯ ಇಲ್ಲ. ನಾವು ಎಷ್ಟೇ ಜನರನ್ನು ನಾವು ಹಿಂದೂ ಮುಖಂಡರು ಅಂತ ಗುರುತಿಸಬಹುದು, ಅನುಭವ ಮತ್ತು ಸಂತರು, ಅವರಿಗೆ ಅವರ ಬಗ್ಗೆ ನಾವು ಮಾತನಾಡುವ ಹಾಗಿಲ್ಲ. ಆದ್ರೂ ಕೂಡ ಅವರು ಹೇಳಿರುವಂತಹ ಮಾತಿನಲ್ಲಿ ಸಹ ಅವರ ಮಾತನ್ನು ನಾವು ಒಪ್ಪಿಕೊಳ್ಳಬಹುದು ಅಂತ ಹೇಳ್ಬಹುದು. ಹಾಗೆ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರುವ ಕಾರಣದಿಂದಾಗಿ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅನ್ನುವಂಥದ್ದು ಒಂದು ವಿಚಾರ. ಆದ್ರೆ ಭಾವನೆಗಳನ್ನು ಕದಡಿದಾಗ ಅದಕ್ಕೆ ಬೇಕಾದಂತಹ ಕಾನೂನು ಕ್ರಮಗಳು ಕೂಡ ಇದೆ. ಆಗಿರುವಾಗ ಏನಾದ್ರೂ ಒಂದು ತಾರ್ಕಿಕ ಅಂತ್ಯ ಬೇಕು ಇದಕ್ಕೆ. ಈಗ ಶ್ರೀರಾಮ ಮಂದಿರ ನಿರ್ಮಾಣ ಅಯೋಧ್ಯೆಯಲ್ಲಿ ಆಗ್ತದಾ ಇಲ್ವಾ ಅನ್ನುವಂಥದ್ದಕ್ಕಿಂತಲೂ ಈ ವಿವಾದಗಳಿಗೆ ಇಂಥ ವಿವಾದ ನಡಿಬಾರ್ದು, ಇನ್ನಾದ್ರೂ ನಡಿಬಾರ್ದ ಇಲ್ವಾ ಹಾಗಲ್ಲ, ಆದ್ರೆ ಒಂದು ತಾರ್ಕಿಕ ಅಂತ್ಯ ಬೇಕು. ನಿಜವಾಗಿ ಸಮರ್ಪಕವಾದಂತ ಒಂದು ಇದಕ್ಕೆ ಬ್ರೇಕ್ ಅನ್ನುವಂಥದ್ದು ಬೇಕು. ಲಾಜಿಕ್ ಎಂಡ್ ಅಂತ ಹೇಳ್ತಾರೆ, ಆ ತರ ಒಂದು ಬೇಕು, ಫಿನಿಶಿಂಗ್ ಬೇಕು ಈ ಒಂದು ವಿಚಾರದ ಬಗ್ಗೆ. ಇದಾಗಿತ್ತು ಇವತ್ತಿನ ಸುದ್ದಿಗೊಂದು ಚರ್ಚಾ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾರೆ V4 ನ್ಯೂಸ್. ನಮಸ್ಕಾರ.